ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸೂ ಫ್ರಮ್ ಸೋ ಸಿನಿಮಾ 4ನೇ ವಾರಕ್ಕೆ ಕಾಲಿಟ್ಟಿದೆ. ಹೀಗಿರಬೇಕಾದ್ರೆ ನಾಳೆ ಭಾನುವಾರ 4ನೇ ವಾರದ ಭಾನುವಾರ ಈ ಸಿನಿಮಾಗೆ ಯಾವ ರೀತಿಯ ಪ್ರತಿಕ್ರಿಯೆ ರಾಜಧಾನಿ ಬೆಂಗಳೂರಿನಲ್ಲಿ ವ್ಯಕ್ತವಾಗ್ತಾ ಇದೆ ಅಂತ ನೀವು ಕೇಳೋದಾದರೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯ ಪ್ರತಿಕ್ರಿಯೆ, ಎಷ್ಟು ಚಿತ್ರಮಂದಿರ, ಎಷ್ಟು ಆಲ್ಮೋಸ್ಟ್ ಫುಲ್ಲಾಗಿದೆ, ಎಷ್ಟು ಸೋಲ್ಡ್ ಔಟ್ ಆಗಿದೆ ಅಂತ ಭರ್ಜರಿಯಾದಂತಹ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗಿದೆ. ಸೋಲ್ಡ್ ಔಟ್ ಕೂಡ ಆಗಿದೆ. ನೋಡಿ ಇಲ್ಲಿ ಒರೈನ್ ಮಾಲ್ನಲ್ಲಿ ನಾಳೆ ಮಧ್ಯಾಹ್ನ 12:25 ಪ್ರದರ್ಶನ ಸೋಲ್ಡ್ ಔಟ್. ಇದರ ಜೊತೆಗೆ ಮಾಲ್ ಆಫ್ ಏಷ್ಯಾದಲ್ಲಿರುವಂಥ ಐನಾಕ್ಸ್ ಚಿತ್ರಮಂದಿರದಲ್ಲಿ ಬೆಳಗ್ಗೆ 11 ಗಂಟೆ ಪ್ರದರ್ಶನ ಸೋಲ್ಡ್ ಔಟ್. ಮತ್ತು ಸೋಲ್ಡ್ ಔಟ್ ಆಗುವ ಅಂಚಿನಲ್ಲಿರುವಂತಹ ಪ್ರದರ್ಶನಗಳು ಸುಮಾರಿದೆ, ಒಂದೆರಡಲ್ಲ ಸುಮಾರಿದೆ. ಇದನ್ನು ಕೂಡ ನೋಡ್ತಾ ಇದ್ದೀರಾ. ಇದು ಗ್ಲೋಬಲ್ ಮಾಲ್ ಮೈಸೂರು ರಸ್ತೆಯಲ್ಲಿರುವಂಥ ಚಿತ್ರಮಂದಿರ ಸೋಲ್ಡ್ ಔಟ್ ಆಗೋದಕ್ಕೆ ಸನಿಹದಲ್ಲಿರೋದು. ನೋಡಿ ಕೋರಮಂಗಲದ ಚಿತ್ರಮಂದಿರ, ನೋಡಿ PVR ಚಿತ್ರಮಂದಿರ, ಇದು ಕೂಡ ಅಷ್ಟೇ ಸೋಲ್ಡ್ ಔಟ್ ಆಗುವ ಸನಿಹದಲ್ಲಿದೆ. ಹಿಂಭಾಗದಲ್ಲಿ ಎಲ್ಲೂ ಕೂಡ ನಿಮಗೆ ಇಲ್ಲಿ ಟಿಕೆಟ್ ಇಲ್ಲ. ಇರಲಿ, ಹೀಗಿರಬೇಕಾದ್ರೆ ನಾಳೆ ಬೆಳಿಗ್ಗೆ 6:30 ಪ್ರದರ್ಶನ ಕೂಡ ಇದೆ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ. ಇದು ಸಿನಿಪೋಲಿಸ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಬೆಳಗ್ಗೆ 6:30 ರಿಲೀಸ್ ಆದ ಮೊದಲ ದಿನ ನಾವು ನೋಡ್ತೀವಿ, ಆದರೆ 2ನೇ ದಿನ ಕೂಡ ಇರಲ್ಲ. ಅಂಥದ್ರಲ್ಲಿ ಈ ಸಿನಿಮಾ 4ನೇ ವಾರದ ಭಾನುವಾರ ಬೆಳಗ್ಗೆ 6:30 ಪ್ರದರ್ಶನ. ಭರ್ಜರಿಯಾದಂಥ ರೆಸ್ಪಾನ್ಸ್ ಈ ಸಿನಿಮಾಗೆ ವ್ಯಕ್ತವಾಗಿದೆ. ಹೀಗಾಗಿ ಈ ಸಿನಿಮಾಗೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ರೆಡ್ ಕಾರ್ಪೆಟ್ ಹಾಕಿರೋದು. 10 ಗಂಟೆ, 11 ಗಂಟೆ, 8 ಗಂಟೆ ಇವೆಲ್ಲ ಸಾಮಾನ್ಯ ಆಗೋಗಿದೆ. ನೋಡಿ GT ಮಾಲ್ನಲ್ಲಿ ಬೆಳಗ್ಗೆ 9:10 ಪ್ರದರ್ಶನ. ನೋಡಿ ಹಿಂಭಾಗದಲ್ಲೆಲ್ಲ ಇಲ್ಲಿ ಭರ್ತಿಯಾಗಿದೆ, ಕಾರ್ನರ್ ಸೀಟ್ಗಳು ಖಾಲಿ ಇದೆ. ಮಧ್ಯಾಹ್ನ 12:30 ಪ್ರದರ್ಶನ ನೋಡಿ ಆಲ್ಮೋಸ್ಟ್ ಫುಲ್, ಹಿಂಭಾಗದಲ್ಲೆಲ್ಲ ಫುಲ್, ಮುಂಭಾಗದಲ್ಲಷ್ಟೇ ಖಾಲಿ ಇರೋದು. ಮಧ್ಯಾಹ್ನ 1:15 ಪ್ರದರ್ಶನ, ಇದು ಕೂಡ ಅದೇ ರೀತಿ. 4:05 ಪ್ರದರ್ಶನ, ಇದು ಕೂಡ ಹಾಗೇ ಇದೆ. 7:55 ಪ್ರದರ್ಶನ, ಈ 3 ಪ್ರದರ್ಶನಗಿಂತ ಇದು ಹೊರತಾಗಿಲ್ಲ. ಹೀಗೆ ಭರ್ಜರಿಯಾದಂಥ ಪ್ರದರ್ಶನಕ್ಕೆ, ಭರ್ಜರಿಯಾದಂಥ ಪ್ರತಿಕ್ರಿಯೆಗೆ ಸಾಕ್ಷಿಯಾಗಿದೆ ಸೂ ಫ್ರಮ್ ಸೋ ಸಿನಿಮಾ. ಕೇವಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಮಾತ್ರವಲ್ಲ, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲೂ ಕೂಡ ಈ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನೋಡಿ, ಇದೊಂದು ಕಪಲ್ ಚಿತ್ರಮಂದಿರ, ನ್ಯೂ ಫ್ಯಾನ್ ಗ್ಲೇಡ್, 800 ರೂಪಾಯಿ. ನೋಡಿ ಫುಲ್ ಆಗ್ತಾ ಬಂದಿದೆ, ಆಲ್ಮೋಸ್ಟ್ ಫುಲ್. ಬೆರಳೆಣಿಕೆ ಸೀಟುಗಳಷ್ಟೇ ಅಲ್ಲಿ ಲಭ್ಯ ಇರೋದು, ಯಾವ ಕ್ಷಣದಲ್ಲೂ ಕೂಡ ಭರ್ತಿಯಾಗ್ಬೋದು. ನೋಡಿ ಇಲ್ಲಿ ಐನಾಕ್ಸ್ ಹೊಸ ಚಿತ್ರಮಂದಿರ, ಇದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹೊಸ ಚಿತ್ರಮಂದಿರ. ನೋಡಿ ಎಷ್ಟು ಇಲ್ಲಿ ಭರ್ತಿಯಾಗಿದೆ. ನೋಡಿ ಒಂದಿಷ್ಟು ಬೆರಳೆಣಿಕೆ ಸೀಟುಗಳಷ್ಟೇ ಇಲ್ಲಿ ಲಭ್ಯ ಇರೋದು. ಬೆಳಗ್ಗೆ 11 ಗಂಟೆ 4:40 ಪ್ರದರ್ಶನ. ನೋಡಿ ಮುಂಭಾಗದಲ್ಲಷ್ಟೇ ಇಲ್ಲಿ ಖಾಲಿ. 7:30 ಪ್ರದರ್ಶನ, ಇದು ಕೂಡ ಅಷ್ಟೇ ಮುಂಭಾಗದಲ್ಲಿ ಖಾಲಿ, ಹಿಂಭಾಗದಲ್ಲಿ ಭರ್ತಿಯಾಗಿದೆ. ರಾತ್ರಿ 10:20 ಪ್ರದರ್ಶನ. ನೋಡಿ ಇಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೆ. ಇದು ನೂತನ ಚಿತ್ರಮಂದಿರ, ಎಲೆಕ್ಟ್ರಾನಿಕ್ ಸಿಟಿಯ ಮೊಟ್ಟ ಮೊದಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಒರೈನ್ ಮಾಲ್. ನೋಡಿ PXLನಲ್ಲಿ ರಾತ್ರಿ 7:20 ಪ್ರದರ್ಶನ, ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ. ಇದು ಯಾವ ಕ್ಷಣದಲ್ಲೂ ಬೇಕಾದರೂ ಹೌಸ್ಫುಲ್ ಆಗ್ಬೋದು, ಯಾಕಂದರೆ PXL ಸ್ಕ್ರೀನು. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ.